ಯಾವುದೇ ಕಡತಗಳ ವಿಲೇವಾರಿಗೆ ವಿಳಂಬ ಧೋರಣೆ ಅನುಸರಿಸದೆ ಜನತೆಯ ಹಿತದೃಷ್ಟಿಯಿಂದ ಶೀಘ್ರ ವಿಲೇವಾರಿ ಮಾಡಬೇಕು ಎಂದು ಬಂಟ್ವಾಳ ತಾಲೂಕು ಆಡಳಿತಕ್ಕೆ ಸೂಚನೆಯನ್ನ ನೀಡಲಾಗಿದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹೇಳಿದ್ದಾರೆ. ಬಿಸಿ ರೋಡಿನ ಬಂಟ್ವಾಳ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಇವರು ಕಡತ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದರು. ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕಾರಣಗಳಿಂದ ವಿಲೇವಾರಿಯಾಗದೆ ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಪ್ರತಿ 15 ದಿನಗಳಿಗೆ ವರದಿ ಸಲ್ಲಿಸಬೇಕು. ವಿಲೇವಾರಿಯಾಗದೆ ಉಳಿದಿರುವ ಕಡತಗಳ ಕುರಿತಾಗಿ ಕಾರಣ ಸಹಿತ ಸಮಗ್ರ ಮಾಹಿತಿಯನ್ನ ನೀಡುವಂತೆ ತಹಶೀಲ್ದಾರ್ಗೆ ಸೂಚನೆಯನ್ನ ನೀಡಲಾಗಿದೆ ಎಂದಿದ್ದಾರೆ. ಇನ್ನು ಸರ್ಕಾರಿ ಜಮೀನು ಅತಿಕ್ರಮಣ ಹಾಗೂ ಅಕ್ರಮ ಕೋರೆಗಳ ಕುರಿತಾಗಿ ಬಂದಿರುವ ದೂರುಗಳನ್ನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಹಾಗೂ ತಹಶೀಲ್ದಾರರು ಜಂಟಿಯಾಗಿ ಸ್ಥಳ ತನಿಖೆ ಮಾಡಬೇಕು ಎಂದು ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ 3 ದಿನಗಳ ಪ್ರವಾಸ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ ಇವರು ಬೆಳ್ತಂಗಡಿ ಹಾಗೂ ಬಂಟ್ವಾಳ ತಾಲೂಕು ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ಹಾಗೂ ದೂರು ಅರ್ಜಿಗಳ ವಿಚಾರಣೆ ನಡೆಸಲಾಗುತ್ತದೆ ಎಂದಿದ್ದಾರೆ. ಇಬ್ಬರು ಪ್ರೆಸಿಡೆನ್ಸಿನಲ್ಲಿ ಇನ್ಸ್ಪೆಕ್ಷನ್ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದೀವಿ. ಗೌರ್ಮೆಂಟ್ ಲ್ಯಾಂಡನ್ನು ಗ್ರ್ಯಾಂಟ್ ಕೇಳಿದ್ದಾಗಲಿ ಅಥವಾ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ ಮಾಡಿದ್ದಾಗಲಿ ಅಥವಾ ಇಲ್ಲೀಗಲ್ ಮೈನಿಂಗ್ ಆಗಲಿ ಆ ವಿಷಯಗಳಲ್ಲಿ ಏನೇನು ಪೆಂಡಿಂಗ್ ಕೇಸಸ್, ಏನು ಪ್ರೋಗ್ರೆಸ್ ಆಯಿತು, ಕೇಸ್ ಯಾಕೆ ನಿರ್ಣಯ ಆಗಿಲ್ಲ, ನಮ್ಮ ಉಪಲೋಕಾಯುಕ್ತದಲ್ಲಿ ಇರುವಂಥ ಕೇಸ್ಗಳು ಅಷ್ಟೇ ಅಲ್ಲ, ನಿಮ್ಮಲ್ಲಿ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದೆ, ಎಷ್ಟು ವರ್ಷದಿಂದ ಪೆಂಡಿಂಗ್ ಇದ್ದಾವೆ, ಯಾಕೆ ಪೆಂಡಿಂಗ್ ಇದ್ದಾವೆ, ಅವುಗಳೆಲ್ಲರನ್ನೂ ಒಂದು ಪೋಸ್ಟಕರು ರೂಪದಲ್ಲಿ ರೆಡಿ ಮಾಡಿ ನಮ್ಮ ಪ್ರತಿ ತಿಂಗಳು ಕಳಿಸ್ಕೊಡ್ಬೇಕು ಅಂತ ತಹಸೀಲ್ದಾರ್ಗೆ ಆದೇಶ ಮಾಡಿದ್ದೀವಿ. ಅದೇ ಥರ ಪ್ರೊಸೀಡಿಂಗ್ ರೆಕಾರ್ಡ್ ಮಾಡಿದ್ದೀವಿ. ಸೊ ಅದನ್ನು ಮಾನಿಟರ್ ಮಾಡ್ತೀವಿ.